ಚಿತ್ರದುರ್ಗ ಜಿಲ್ಲೆಯ ಶ್ರೀ ಮುರುಘಾ ಮಠದ ಶ್ರೀಗಳಾದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾನತೆ ಎಂಬ ಭಾವೈಕ್ಯತೆಯನ್ನು ಸಾರುವ ಅರ್ಥಪೂರ್ಣ ಆಚರಣೆ ಕಾರ್ಯಕ್ರಮವು ಏಪ್ರಿಲ್ 11ನೇ ತಾರೀಕು ಸೋಮವಾರದಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ ಪ್ರಸ್ತುತ ಆಡಳಿತದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರ ಕಣ್ಣುಗಳಿದ್ದು ಕುರುಡಾಗಿದೆ, ಧರ್ಮಗಳ ಸಹಭಾಗಿತ್ವದ ನೆಲಗಟ್ಟುಗಳಿಗೆ ಬೆಂಕಿ ಇಟ್ಟು ಧರ್ಮಗಳ ನಡುವೆ ವಿಷಬೀಜ ಬಿತ್ತುವ ಕ್ರೌರ್ಯವನ್ನು ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಂಡುಬರುತ್ತಿರುವ ಕೋಮುವಾದದ ಅಧರ್ಮದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ವಾಮೀಜಿಗಳು ಸುಮ್ಮನೆ ಕೂರಬಾರದು. ಸರ್ವಧರ್ಮದ ಕ್ಷೇಮಾಭಿವೃದ್ಧಿಯ ಪರಿಪಾಲನೆ ವಿಚಾರದಲ್ಲಿ ಗುರುವರಿಯರು ಧ್ವನಿ ಎತ್ತಬೇಕು ಎಂದು ಸ್ವಾಮೀಜಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ವರದಿ ಮುರಳೀಧರನ್ ಆರ್ ಹಿರಿಯೂರು. ಮಹಾಭಾರತದಲ್ಲಿ ಒಂದು ಘಟನೆ ನೋಡಿದ್ದೀರಿ. ಏನು, ದ್ರೌಪದಿಗೆ ವಸ್ತ್ರಾಭರಣ ಆಗ್ತಾ ಇದೆ. ನೀವು ಕಣ್ಣಲ್ಲಿ ಯಾರು ಕೂತಿದ್ರು ನೋಡ್ತಾ ಇದ್ರು. ಒಂದ್ ಕಡೆ ಭೀಷ್ಮ ಕೂತಿದ್ರು, ಒಂದ್ ಕಡೆ ಕೃಪಾಚಾರ್ಯ ಕೂತಿದ್ರು, ಒಂದ್ ಕಡೆ ದ್ರೋಣಾಚಾರ್ಯ. ಈ ದೇಶದಲ್ಲಿ ಅಧರ್ಮ ಆಗ್ತಾ ಇತ್ತು, ಹಂಗೆ ಈ ರಾಜ್ಯದಲ್ಲೂ ಅಧರ್ಮಗಳು ಆಗ್ತಾ ಇರ್ಬೋದು, ಅಶಾಂತಿ ಮೂಡ್ತಾ ಇರ್ಬೋದು. ಆದ್ರೆ ನೀವು ಶರಣರು ಈ ರಾಜ್ಯದಲ್ಲಿ ಏನಿದ್ದೀರಿ, ನೀವು ಆ ರೀತಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಬಾರ್ದು. ಈ ದೇಶದಲ್ಲಿ ಧರ್ಮಕ್ಕೋಸ್ಕರ, ಈ ದೇಶದಲ್ಲಿ ನ್ಯಾಯಕ್ಕೋಸ್ಕರ, ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಬಾಳ್ಬೇಕು ಅಂತೇಳಿ ತಮ್ಮ ಧ್ವನಿಯನ್ನ ಎತ್ತಬೇಕು ಅಂತೇಳಿ ತಮ್ಮ ಪಾದ ಕಮಲಗಳಲ್ಲಿ ನಾನು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಡೀತಾರಂತ ಅಶಾಂತಿ ಒಳ್ಳೆಯದಲ್ಲ. ಇವತ್ತು ಸಮಾನತೆಯ ದಿನ ಅಂತ ಕೇಳ್ತಾ ಇದ್ದೀರಿ. ಯಾರಿಗೆ ಸಮಾನತೆ? ಯಾರು, ಯಾವ ಧರ್ಮದವರು, ಯಾವ ಜಾತಿಯವರು ಕೂಡ ಇದನ್ನ ಹುಟ್ಟಿ ಕೇಳಿ ಹೋರಾಟ ಮಾಡ್ಕೊಂಡು ಬಂದವರಲ್ಲ. ಆದ್ರೆ ನೀವು ಆ ಸಮಾನತೆಯ ಫೌಂಡೇಶನ್ ಹಾಕಿದ್ದೀರಿ. ಆ ಫೌಂಡೇಶನ್ ಉಳಿಸ್ಕೊಳ್ಬೇಕು. ಅವನು ಯಾವುದೇ ಜಾತಿ ಆಗ್ಲಿ, ಯಾವುದೇ ಧರ್ಮ ಆಗಲಿ, ಮಾನವತೆಯಿಂದ ಅವರು ಬದುಕಬೇಕು. ಆ ಬದುಕಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು. ನಿಮ್ಮ ಧ್ವನಿಯನ್ನ ಎಲ್ಲ ಶರಣರು ಸೇರಿ ಏನು ಎಲ್ಲ ಜಾತಿ ಧರ್ಮಗಳಿಗೆ ಮಠವನ್ನ ಸ್ಥಾಪನೆ ಮಾಡಿದ್ದೀರಿ, ಅದಕ್ಕೆ ಎತ್ತಿ ಹಿಡಿಬೇಕು. ಆ ಪ್ರತಿಪಾದನೆಯನ್ನು ಮಾಡಬೇಕು. ಎಲ್ಲರೂ ಕೂಡ ಶಾಂತಿ ಇರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆಂದ್ರೆ ಇದು ಧರ್ಮ ಸಂಸತ್ತು. ಧರ್ಮ ಸಂಸತ್ತು ಯಾರು? ಸಮಾಜ. ಯಾವ ಸಮಾಜ? ಈ ಜನ್ಮವನ್ನ ಈ ಭೂಮಿ ಮೇಲೆ ಯಾರ ಹಾಕ್ತಾನೆ ಅವರೇ ಈ ಸಮಾಜ. ಆ ಸಮಾಜದ ರಕ್ಷಕರು ನೀವು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.